ಬಹ್ರೇನ್ನ ಮುಕ್ತ ಚಲನಚಿತ್ರ ಮಂದಿರದಲ್ಲಿ ತುಳು ಚಲನಚಿತ್ರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ಪ್ರೀಮಿಯರ್ ಪ್ರದರ್ಶನ ಯಶಸ್ವಿಯಾಗಿ ಜರುಗಿ ನೆರೆದ ತುಳು ಪ್ರೇಕ್ಷಕರನ್ನ ರಂಜಿಸಿದ್ದು ಮಾತ್ರವಲ್ಲದೆ ಬಹ್ರೇನ್ನಲ್ಲಿ ಪ್ರೀಮಿಯರ್ ಪ್ರದರ್ಶನ ಕಂಡ ಪ್ರಥಮ ತುಳು ಚಿತ್ರ ಎಂಬ ಹೆಗ್ಗಳಿಕೆಗೂ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಚಿತ್ರ ಪಾತ್ರವಾಯಿತು. ಪ್ರಪ್ರಥಮ ಬಾರಿಗೆ ತುಳು ಚಲನಚಿತ್ರವೊಂದು ಒಟ್ಟು 11 ದೇಶಗಳಲ್ಲಿ ಪ್ರೀಮಿಯರ್ ಪ್ರದರ್ಶನವನ್ನ ಕಾಣುತ್ತಿದ್ದು, ಬಹ್ರೇನ್ನ ಪ್ರೀಮಿಯರ್ ಪ್ರದರ್ಶನವನ್ನ ಗಿರ್ಗಿಟ್ ಖ್ಯಾತಿಯ ಖಳನಾಯಕ ರೋಷನ್ ಶೆಟ್ಟಿಯವರು ಆಯೋಜಿಸಿದ್ರು. ಸ್ವತಃ ನಟನಾಗಿದ್ದು ಬಹ್ರೇನ್ನಲ್ಲಿ ಉದ್ಯೋಗದಲ್ಲಿರುವ ರೋಷನ್ ಶೆಟ್ಟಿಯವರು ಈಗಾಗಲೇ ಅನೇಕ ತುಳು ಚಿತ್ರಗಳ ಪ್ರದರ್ಶನವನ್ನ ಬಹ್ರೇನ್ನಲ್ಲಿ ಆಯೋಜಿಸಿದ್ದು, ತನ್ಮೂಲಕ ಹೊರನಾಡಿನಲ್ಲಿ ತುಳು ಭಾಷೆಯನ್ನ ಉಳಿಸಿ ಬೆಳೆಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಚಿತ್ರಕ್ಕೆ ಬಹ್ರೇನ್ನ ತುಳು ಚಲನಚಿತ್ರ ಪ್ರೇಮಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಚಿತ್ರಮಂದಿರ ತುಂಬಿತ್ತು. ಚಲನಚಿತ್ರ ಪ್ರಾರಂಭಕ್ಕೆ ಮುನ್ನ ಚಿತ್ರಮಂದಿರದ ಎದುರು ನಡೆದ ಕಾರ್ಯಕ್ರಮದಲ್ಲಿ ಚಿತ್ರ ವೀಕ್ಷಿಸಲು ಬಂದ ಪ್ರೇಕ್ಷಕರನ್ನ ಸ್ವಾಗತಿಸಲಾಯಿತು. ಪ್ರೇಕ್ಷಕರನ್ನ ಉದ್ದೇಶಿಸಿ ಮಾತನಾಡಿದ ನಟ ರೋಷನ್ ಶೆಟ್ಟಿಯವರು ಸದಾ ಬೆಂಬಲಿಸಿ ಪ್ರೋತ್ಸಾಹಿಸಿ ಬೆಂಬಲಿಸುವ ಬಹ್ರೇನ್ನ ಸರ್ವಧರ್ಮದ ತುಳು ಚಿತ್ರ ಪ್ರೇಮಿಗಳಿಗೆ ಕೃತಜ್ಞತೆಯನ್ನ ಅರ್ಪಿಸಿದ್ರು. ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಹೊಸ ಕನ್ನಡ ಆಲ್ಬಮ್ ಪಯಣದ ಹಾಡಿನ ಟೀಸರ್ ಬಿಡುಗಡೆಯಾಗಲಿದ್ದು, ಅದಕ್ಕೆ ಎಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಎಂದರು. ತುಳು ಸಿನಿಮಾ ಯೂಟ್ಯೂಬ್ ಚಾನೆಲ್ನ ಅಮಿತ್ ದೇವಾಡಿಗರ್ ಅವರು ಈ ಕಾರ್ಯಕ್ರಮದ ಚಿತ್ರೀಕರಣವನ್ನ ಮಾಡಿದ್ರು. ಚಿತ್ರವನ್ನ ವೀಕ್ಷಿಸಿದ ಚಿತ್ರ ಪ್ರೇಮಿಗಳು ಬಹಳ ದಿನಗಳ ನಂತರ ಒಂದು ಉತ್ತಮ ತುಳು ಚಿತ್ರವನ್ನ ನೋಡಿದ ಅನುಭವವನ್ನ ಹಂಚಿಕೊಂಡು ಚಿತ್ರವನ್ನ ಮುಕ್ತ ಕಂಠದಿಂದ ಹೊಗಳಿದ್ರು. ಕಮಲಾಕ್ಷ ಆಮೀನ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕ್ಯಾಮರಾ ಪರ್ಸನ್ ಅಮಿತ್ ದೇವಾಡಿಗ ಜೊತೆ ಕಮಲಾಕ್ಷ ಆಮೀನ್, ವಿ4 ನ್ಯೂಸ್, ಬಹ್ರೇನ್.